ಪಟ್ಟಾಯ ಟವರ್ ಅಲ್ಲಿ ತೋರಿಸ್ತೀನಿ ಏನಾಗ್ತಿದೆ ಇಲ್ಲಿ ಏನಂತ. ಸೊ ನೋಡ್ಬೋದು ಇಲ್ಲ ಎಲ್ಲ ಕೊಟ್ಟಿದ್ದಾರೆ, ಏನಾದರೂ ನನಗೆ ನಾನು ಜವಾಬ್ದಾರಿ ಅಂತ ನೋಡಿ. ಬರೀ ರಿಸ್ಕಿ ವಿಡಿಯೋ, ರಿಸ್ಕ್ ನಾವು ತಗೊಳ್ತಿದ್ದೀವಿ ಅದಕ್ಕೋಸ್ಕರ. ಏನಾಗೋದಿಲ್ಲ, ಟೆನ್ಷನ್ ಇಲ್ಲ, ಆದ್ರೂ ಭಯ ಅನ್ನೋದು ಇರ್ತದಲ್ಲ. ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಪಟ್ಟಾಯದಲ್ಲಿ 2ನೇ ದಿನ. ಸೊ 2ನೇ ದಿನದ 2 ಎಪಿಸೋಡ್, ಸೆಕೆಂಡ್ ಎಪಿಸೋಡ್. ಸೊ ಇವಾಗ ನಾನು ಇರೋದಿಲ್ಲ ಅಂದರೆ ಪಟ್ಟಾಯ ಟವರಲ್ಲಿ ತೋರಿಸ್ತೀನಿ ಏನಾಗ್ತಿದೆ ಇಲ್ಲಿ ಏನಂತ. ಸೊ ಈ ವಿಡಿಯೋ ಅಂತೂ ಖಂಡಿತ ಎಂಡ್ ತನಕ ನೋಡಿ. ಬರೀ ರಿಸ್ಕಿ ವಿಡಿಯೋ, ರಿಸ್ಕ್ ನಾವು ತಗೊಳ್ತಿದ್ದೀವಿ ಅದಕ್ಕೋಸ್ಕರ. ಸೊ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ತೋರಿಸ್ತೇನೆ ನಾವಿಲ್ಲಿ ಯಾಕೆ ಬಂದಿದ್ದು ಏನು ಅಂತ ನಾನು ತೋರಿಸ್ತೀನಿ ನೋಡಿ. ಸೊ ಇವಾಗ ನಾವು ಟವರ್ದು 55th ಫ್ಲೋರ್ ಅಲ್ಲಿ ಇದ್ದೀವಿ. ಇಲ್ಲಿಂದ ಹೊರಗಡೆ ವ್ಯೂಸ್ ತೋರಿಸ್ತೀನಿ, ಮತ್ತೆ ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳ್ತೀನಿ ನೋಡಿ. 54th ಫ್ಲೋರ್ ಇಂದ ಈ ತರ ವ್ಯೂಸ್ ಇದೆ, ನೋಡ್ಬೋದು. ಝೂಮ್ ಮಾಡಿ ತೋರಿಸ್ತೀನಿ ಏನೆಲ್ಲ ಕಾಣ್ತಿದೆ ಅಂತ. ಇದೆಲ್ಲ ಫುಲ್ ನಿಮಗೆ ಥೈಲ್ಯಾಂಡ್ ಕಾಣುತ್ತೆ. ಒಂದು 360 ರೌಂಡ್ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ ಶಿಪ್, ಅದೇನೋ ಶಿಪ್ ಅಲ್ಲಿ ಏನೆಲ್ಲ ಮಾಡ್ತಿದ್ದಾರೆ, ಹಾಗೆ ಇಲ್ಲಿ ನೋಡ್ಬೋದು. ಇಲ್ಲ ಮನೆಗಳು, ಹಾಗೆ ಮುಂದೆ ಹೋಗಿ ನೋಡ್ಬರುವ ಏನೆಲ್ಲ ಇದೆ ಅಂತ. ಸೊ ಒಂದು ಬಿಲ್ಡಿಂಗ್ ಅನ್ನು ದೂರದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸಿಟಿ, ಪಟ್ಟಾಯ ಸಿಟಿ ಇದೆ. ಸೊ ಮುಂದೆ ಹೋಗುವ. ಮುಂದೆ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಪೂಲ್ ಅದೆಲ್ಲ ಆಟ ಆಡ್ಕೊಂಡಿದ್ದಾರೆ. ಹಾಗೆ ಯಾರಿಗಾದ್ರೂ ಡೌಟ್ ಬಂದಿರ್ಬೋದು ಇದೇನಿಲ್ಲ ಕೇಬಲ್ ಅಲ್ಲಿದೆ ಅಂತ. ಸೊ ಹೇಳ್ತೀನಿ ವಿಷಯ, ಕೇಬಲ್ ನೋಡಿದಾರಲ್ಲ ಇನ್ನು ಹೇಳ್ತೇನೆ. ಮತ್ತೆ ಒಂದೇನಂದ್ರೆ ಇಲ್ಲಿ ಬಂದಿರೋ ವಿಷಯ, ಹೌದು, ಈ ಕೇಬಲ್ ಅಲ್ಲಿ ರೈಡ್ ಹೋಗ್ಲಿಕ್ಕೆ. ಸೊ ಇದರಲ್ಲಿ 3 ಟೈಪ್ಸ್ ರೈಡ್ ಇದೆ. ಒಂದೇನಂದ್ರೆ ಸಿಂಗಲ್ ಆಗಿ ಹೋಗ್ಬೋದು, 2 ಏನಂದ್ರೆ ಅದಕ್ಕೆ ಬೇಕಿರೋ ಸೇಫ್ಟಿ ಎಲ್ಲ ಹಾಕ್ತಾರೆ. ಸೊ ಸಿಂಗಲ್ ಆಗಿ ಕೇಬಲ್ ಅಲ್ಲಿ ಹೋಗ್ಬೇಕು. ನಾನು ತೋರಿಸ್ತೀನಿ ನೋಡಿ. ಈ ಕೇಬಲ್ 56th ಫ್ಲೋರ್ ಇಂದ ಅಲ್ಲಿ ಗ್ರೌಂಡ್ ತನಕ ಇದೆ, ಅರೌಂಡ್ 240 ಮೀಟರ್ಸ್. ಸೊ ಇದು ಏನಂದ್ರೆ ಕ್ಯಾಪ್ಸುಲ್ ಅಂತ, ಇದರಲ್ಲಿ 4 ಜನ ಕುತ್ಕೊಂಡು ಹೋಗ್ಬೋದು. ಹಾಗೆ ಒಂದು ಏನಂದ್ರೆ ಕಪಲ್ಸ್ ಇದೆ, ಮತ್ತೊಂದು ಸಿಂಗಲ್ ಇದೆ. ಸೊ ಸಿಂಗಲ್ ಟ್ರೈ ಮಾಡೋಣ ಅಂತ. ಅದು ವಿಡಿಯೋ ಮಾಡಕ್ ಆಗ್ತದಿಲ್ವಾ ಗೊತ್ತಿಲ್ಲ. ಸೊ ಮುಂದೆ ಹೋಗಿ ತೋರಿಸ್ತೀನಿ ನೋಡಿ. 6th ಫ್ಲೋರ್ ಇಂದ ಸ್ಟಾರ್ಟ್ ಆಗಿ ಆಲ್ರೆಡಿ ಹೇಳ್ದಾಗೆ ಅಲ್ಲಿ ಗ್ರೌಂಡ್ ಫ್ಲೋರಿಗೆ ಹೋಗುತ್ತೆ. ಅರೌಂಡ್ 240 ಮೀಟರ್ಸ್ ಎಲಿವೇಶನ್ ಇದೆ, ಕೆಳಗಡೆ ನೋಡ್ಬೋದು. ಅಲ್ಲಿಗೆ ಹೋಗಿ ಲ್ಯಾಂಡ್ ಆಗುತ್ತೆ ಎಷ್ಟು ಮೇಲೆಯಿಂದ. ಕೆಳಗಡೆ ನೋಡಿ, ಝೂಮ್. ಸೊ ಡಬಲ್ ಲೋ ಹೋಗುತ್ತೆ, ಆದ್ರೂ ಇರ್ಬೋದು. ಯಾವ ತರ ಹೋದ್ರು ಅಂತ ರೈಡ್ ನೋಡಿ. ಅಯ್ಯೋ ದೇವ್ರೆ, ಎಲ್ಲೋದ್ರು? ಅಯ್ಯಯ್ಯೋ, ಏನೋ ಕಂಟ್ರೋಲ್ ಅಲ್ಲಿ ಇದೆ ಬರೀ ಕೇಬಲ್ ಅಲ್ಲಿ. ಹೋದ್ರು ಸ್ಟಕ್ ಆದ್ರ ಎಲ್ಲ ಹೋಗ್ತಾ ಇದ್ದಾರೆ. ದೇವ್ರ, ಏನಾಗುದಿಲ್ಲ, ಟೆನ್ಷನ್ ಇಲ್ಲ, ಆದ್ರೂ ಭಯ ಅನ್ನೋದು ಇರ್ತದಲ್ಲ.
ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡ್ಬೋದು, ಇಲ್ಲ ಎಲ್ಲ ಕೊಟ್ಟಿದ್ದಾರೆ. ಏನಾದರೂ ನನಗೆ ನಾನೇ ಜವಾಬ್ದಾರಿ ಅಂತ ನೋಡಿ ರಿಸ್ಕ್ ತಗೊಂಡು ಹೋಗ್ತಿದ್ದೀವಿ. ಸೊ ಫೈನಲಿ ರಿಸ್ಕ್ ತಗೊಂಡು ಅಲ್ಲಿ ನೋಡ್ಬೋದು ಆ ಮೇಲ್ಗಡೆಯಿಂದ ಇಲ್ಲಿ ತನಕ ಬಂದ್ವಿ. ಬಟ್ ತುಂಬ ಭಯ ಇದ್ದವರಿಗೆ ರೆಕಮೆಂಡ್ ಮಾಡೋದಲ್ಲ, ಅಷ್ಟೇನು ಹೈಟ್ ಬಗ್ಗೆ ಹೆದರಿಕಿದ್ದವರಂತೂ ಯಾರು ಹೋಗಬೇಡಿ. ಬಟ್ ನಂಗಂತೂ ಸಖತ್ ಎಕ್ಸ್ಪೀರಿಯನ್ಸ್ ಆಯಿತು. ದರ್ಕೆ ಜಿತೆ ನೋಡು ಇವರದೆಲ್ಲ ಎಕ್ಸ್ಪೀರಿಯನ್ಸ್ ಕೇಳು ಹೇಗಿದೆ ಅಂತ. ಒಂದು ನನ್ನ ಹೇಳ್ದಾಗೆ ಹೋಗ್ಬಿಟ್ಟು ಬಂದು ಇವರ ಎಕ್ಸ್ಪೀರಿಯನ್ಸ್ ಕೂಡ ಕೇಳುವ, ಯಾವ ಥರ ಏನಾಯ್ತು ಅಂತ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಳ್ಳೆ ಸೂಪರ್ ಆಗಿತ್ತು. ಟರ್ಮ್ ಪ್ಲಾನ್ ಟರ್ಮ್ ಎಲ್ಲ ಪ್ರೀಮಿಯಂ ಕಟ್ಟಿ ಬಂದಿದೆ. ಈಗ ನಮ್ಮ ಜೊತೆ ವಿನಯ್ ಅವರು ಕೂಡ ಇದ್ದಾರೆ. ವಿನಯ್ ಅವ್ರ ಹತ್ರ ಕೇಳುವ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು, ಫಸ್ಟ್ ಟೈಮ್ ಏನಂತ. ಇದು ನಂದು ಬಂದ್ಬಿಟ್ಟು ಫಸ್ಟ್ ಟೈಮು, ಬಟ್ ಒಂದು ಸೆಕೆಂಡ್ ಭಯ ಆಗುತ್ತೆ. ಆಮೇಲೆ ಹೋಯ್ತಾ 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 ಏನು ಹೌದು ಹೋಯ್ತಾ ಹೋಯ್ತಾ ಅದನ್ನು ಏನಿಲ್ಲ, ನಾರ್ಮಲ್ ಆಗುತ್ತೆ, ಅದೇನು ಭಯ ಆಗಲ್ಲ, ಕಂಟ್ರೋಲ್ ಮಾಡ್ತಾರೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಸೊ ನೋಡ್ಬೋದು ಅಷ್ಟು ಹೈಟ್ ಇಂದ, ಎಷ್ಟು ಹೈಟ್ ಇದೆ ಅಂದ್ರೆ 240 ಮೀಟರ್ಸ್ ಇದೆ. 56 ಫ್ಲೋರ್ ಇಂದ ಇಲ್ಲಿ ತನಕ ಬರುತ್ತೆ. ಸೊ ಇದೊಂದು ಸಣ್ಣ ಕಂಟೆಂಟ್, ನನ್ನ ಮೆಮೊರೀಸ್ಗೂ ಆಗುತ್ತೆ, ಹಾಗೆ ನಿಮ್ಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆದಾಗೆ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಸಿಯಾ.